ಕೇವಲ 10 ದಿನಗಳ ಅವಧಿಯಲ್ಲಿ ಮನೆಯೊಂದರ 7 ದನಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಆಘಾತಕಾರಿ ಘಟನೆ ಮಂಗಳೂರಿನ ನೀರು ಮಾರ್ಗದಲ್ಲಿ ನಡೆದಿದೆ. ಕೆಲರಾಯಿ ಚರ್ಚ್ ಬಳಿಯ ನಿವಾಸಿ ಹೈನುಗಾರರಾಗಿರುವ ಜೋಸೆಫ್ ಸ್ಟ್ಯಾನಿ ಪ್ರಕಾಶ್ ಎಂಬುವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ದನಗಳಿಗೆ ಯಾರೋ ವಿಷ ಪದಾರ್ಥ ನೀಡಿ ಸಾಯಿಸಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಇದರಲ್ಲಿ ಕರು ಇರುವ, ಹಾಲು ಕರೆಯುವ, ಗರ್ಭಧರಿಸಿದ ಹಸುಗಳು, ದೊಡ್ಡ ಮತ್ತು ಮಧ್ಯಮ ಗಾತ್ರದ ಎತ್ತುಗಳು ಕೂಡ ಸೇರಿವೆ. ಸುಮಾರು 50 ವರ್ಷದಿಂದ ಈ ಕುಟುಂಬ ಹೈನುಗಾರಿಕೆಯನ್ನು ನಡೆಸಿದ್ದು 30ಕ್ಕೂ ಅಧಿಕ ಜಾನುಗಾರುಗಳು ಇಲ್ಲಿವೆ. ನಿತ್ಯ ನೀರು ಮಾರ್ಗ ಕೆಲರಾಯಿ ಕಡೆಗೆ ದನಗಳನ್ನು ಮೇಯಲು ಬಿಡುತ್ತಾರಂತೆ. ಇದೇ ಮೊದಲ ಬಾರಿಗೆ ಈ ರೀತಿಯ ಘಟನೆ ನಡೆದಿದ್ದು ಮನೆ ಮಂದಿಗೆ ಆತಂಕವನ್ನ ಉಂಟು ಮಾಡಿದೆ. ಮೇಯಲು ಹೋದ ದನಗಳಿಗೆ ಯಾರೋ ವಿಷ ಉಣಿಸಿದ್ದಾರೆ. ಮನೆಗೆ ಬಂದ ಬಳಿಕ ಒಂದೊಂದೇ ದನಗಳು ನಿತ್ರಾಣಗೊಂಡು ಬಿದ್ದು ಸಾವನ್ನಪ್ಪಿವೆ. ಕುತ್ತಿಗೆ ಬಳಿ ದಪ್ಪವಾಗಿರುವುದು ಕಂಡು ಬಂದಿದೆ ಎಂದು ಪ್ರಕಾಶ್ ತಿಳಿಸಿದ್ದಾರೆ. ಜೂನ್ 12ರಂದು ಒಂದು ದನ ಸಾವನ್ನಪ್ಪಿದೆ. 13ರಂದು ಪಶುವೈದ್ಯರು ಬಂದು ರಕ್ತದ ಸ್ಯಾಂಪಲ್ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿದ್ದಾರೆ. 6 ದನಗಳು ಮನೆಯಲ್ಲಿಯೇ ಸಾವನ್ನಪ್ಪಿದ್ದು, ಒಂದು ದನ ಮೇಯಲು ಹೋದ ಗುಡ್ಡದಲ್ಲಿಯೇ ಮೃತಪಟ್ಟಿದೆ. ಇನ್ನೂ ಒಂದು ದನ ಜೀವನ್ಮರಣ ಸ್ಥಿತಿಯಲ್ಲಿದೆ. ಸ್ಥಳೀಯವಾಗಿ ಇನ್ನೂ ಕೆಲವರು ದನಗಳನ್ನು ಮೇಯಲು ಬಿಡುತ್ತಿದ್ದಾರೆ. ಆದರೆ ಅವರ ದನಗಳಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಎಂದು ತಿಳಿಸಿದ್ದಾರೆ. ಈ ಬಗ್ಗೆ ಅವರು ಮಂಗಳೂರು ಗ್ರಾಮಾಂತರ ಠಾಣೆಗೂ ದೂರು ನೀಡಿದ್ದಾರೆ. ಇತ್ತೀಚಿನ ದಿನದಲ್ಲಿ ಈ ತಿಂಗಳ 10ನೇ ತಾರೀಕಿನಲ್ಲಿ ನಮ್ಮ ದನ ಎಲ್ಲ ಇದಕ್ಕೆ ಹೋಗ್ತಾ ಇರ್ತೇವೆ, ಎಲ್ಲಿಗೆ ಗುಡ್ಡೆಗೆ ಹೋಗ್ತಾ ಇರ್ತೇವೆ. ಇತ್ತೀಚಿನ ದಿನದಲ್ಲಿ 2 ಸ್ಟೆಪ್ ಉಂಟು. ಒಂದು 4 ದನ ನೀರ್ಮಾರ್ಗ ಹೋಗ್ತಾರೆ, 10 ದನ ಕೆಲರಾಯಿ ಚರ್ಚ್ ಟೌನ್ಶಿಪ್ಗೆ ಹೋಗ್ತಾರೆ. ಅಲ್ಲಿ ನಮ್ಮ ದನ ತುಂಬ ವರ್ಷದಿಂದ ಅಲ್ಲಿಗೆ ಹೋಗ್ತಾ ಇದೆ ಮೇಯಲಿಕ್ಕೆ. ಅದರಲ್ಲಿ ನಿನ್ನೆ ಅಲ್ಲ 10 ದಿವಸ ಸಮಯದಲ್ಲಿ 10 ದನದಲ್ಲಿ 7 ಜನ ಯಾರ ವಿಷ ಹಾಕಿ ಇರಬಹುದೆಂದು ನನ್ನ ಅನುಮಾನ ಇದೆ. ಅದರಲ್ಲಿ 12 ದನದಲ್ಲಿ 12 ದನ ಸಹ ಬಂದಿದೆ. ಅದರಲ್ಲಿ 7 ದನ ಅಸ್ವಸ್ಥ ಆಗಿದೆ. ಅದರಲ್ಲಿ 13 ತಾರೀಕಿಗೆ ಒಂದು ದನ ಸತ್ತಿದೆ. ಅದರದ್ದು ಪೋಸ್ಟ್ಮಾರ್ಟಮ್ ಮಾಡಿ ವೆಟರ್ನರಿ ಡಾಕ್ಟ್ರು ಬಂದು ಪೋಸ್ಟ್ಮಾರ್ಟಮ್ ಮಾಡಿ ಬ್ಯಾಂಗ್ಳೂರಿಗೆ ಕಳಿಸ್ತೇನೆ ಅಂತ ಹೇಳಿ ಪೋಸ್ಟ್ಮಾರ್ಟಮ್ ಮಾಡಿ ಕೊಂಡೋಗಿದ್ದಾರೆ. ಪ್ಲಸ್ 14 ತಾರೀಕಿಗೆ ಪುನಃ 3 ದನ ಹೋಗಿದೆ. 15 ತಾರೀಕಿಗೆ 1 ದನ ಹೋಗಿದೆ. ಇಷ್ಟ ತನಕ 13 ತಾರೀಕಿಗೆ ರಿಪೋರ್ಟ್ ಕೊಟ್ಟದ್ದು ಇಷ್ಟ ತನಕ ರಿಪೋರ್ಟ್ ಬರಲಿಲ್ಲ. 2 ರಿಪೋರ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ರಿಪೋರ್ಟ್ ಅಂತ ನಮಗೆ ಸರಿ ತಿಳಿದಿಲ್ಲ. ಇನ್ನೂ ಸಹ ರಿಪೋರ್ಟ್ ಬ್ಯಾಂಗ್ಳೂರಿಂದ ಬರಲಿಕ್ಕೆ ಉಂಟಂತ ಹೇಳ್ತಾ ಇದ್ದಾರೆ. ಗಿಡಮೂಲಿಕೆಯಲ್ಲಿ ಬರ್ಬೋದು ಮತ್ತು ಹಣ್ಣಂಪಲಲ್ಲಿ ಬರ್ಬೋದು, ಹಲಸಿನ ಇದರಲ್ಲಿ ಬರ್ಬೋದು ಅಂತ ಹಾಗೇನೆ ಹೇಳ್ತಾ ಇದ್ದ. ಹಲಸಿನಕಾಯಿ, ಮಾವಿನಕಾಯಿ ಅಂತೆಲ್ಲ ಹೇಳ್ತಾರೆ. ಮತ್ತು ಇದು ಯಾವುದು ಸೊಪ್ಪೆಲ್ಲ ತಿಂದರೂ ಸಹ ಬರ್ತದೆ, ಮಳೆಗಾಲದಲ್ಲಿ ಬರ್ಬೋದು, ಅದು ನಮಗೆ ಡೌಟ್ ಅಂತ ಹೇಳಿದ್ದಾರೆ. ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ, ಅದು ಯಾವುದು ಸಹ ಟ್ರೀಟ್ಮೆಂಟ್ ಸಕ್ಸಸ್ ಆಗಲಿಲ್ಲ.